भगवद्गीतं कन्यकायै नमो नमः दुर्गादेवताभ्यो नमो नमः आपार्ताय जलं समर्पयामि संभृत्यात्मने गन्धां समर्पयामि Dhanam
Thank you.
ಆ ದೇವಿಯಲ್ಲಿ ಆರಾಧನೆ ಮಾಡ್ತೀವಿ. ಆ ಮಹಾದೇವಿಯನ್ನು ನಾವು ರಾಷ್ಟ್ರೀಯವಾದ ಜಗತ್ತೇವಿಯನ್ನು ಸಂಕಲ್ಪನ ಆ ಜಗನ್ಮಾತೆ ನಿಮಿತ್ತಕ್ಕೆ ಬಂದಿರಬೇಕಾದರೂ ಆ ದೇವಿಯ ಆ ವಿಚಾರವಾದ ಮಂಡಲಮಂತ್ರಿಗಳ ಆರಾಧನೆ ತಂದು ಸ್ವಸ್ತಿಕ ಮಂತ್ರಿಗಳ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಆರಾಧನೆ ತಂದು ಮಂಡಲ ಮಂತ್ರಿಗಳಿಗೆ ಏಕ ಮಧ್ಯಮಾನ ಬೇಕಾಂತ ಆವಾಹನ ತಂದು ದೇಹಾಪಂಚನ ದೀಪ ಬೇರೆ ಕಷ್ಟಾಪಂಚನ ತುಪ್ಪ ಮಾಡಿಸಿದೆ ಭಕ್ತಿ ಪಂಚನ ಜ್ಯೋತಿನ ಬೆಳಗಾದ ಆ ಜ್ಯೋತಿ ಮಧ್ಯೆ ಆ ದೀಪ ಮಧ್ಯೆ ಮಂಡಲ ಮಧ್ಯೆ ಆ ಪಂಚದುರ್ಗ ಪರಮೇಶ್ವರಿಯ ಮೂಲದುರ್ಗೆ ಅಗ್ನಿದುರ್ಗೆ ಶಾಂತದುರ್ಗೆ ಸುಗನಿದುರ್ಗೆ ಮಹಿಷಮರ್ಗ ಪಂಚ ದುರ್ಗಿನ ಮಂದಿರವಾದ ದೀಪ ಮಂದಿರ ಪ್ರತಿಷ್ಠಾನವಾಗುತ್ತದೆ. ಪಂಚೋಪಚಾರ ಪೂಜಾ ಕಲ್ಪೋಪಚಾರ ಪೂಜಾ ಷೋಡಶೋಪಚಾರ ಪೂಜೆಗಳ ಮಾತ ಜಗನ್ಮಾತೆ ಬೃಂದಾಚನ ಮಾಡುತ್ತದೆ. ಅಂಗಪೂಜೆ ರಕ್ತಪೂಜೆ ಪುಷ್ಪಪೂಜೆ ನಾಮಪೂಜೆ ಮೂರ್ತಿಗಳ ಆರಾಧನೆ ಮೂರ್ತಿ ಪ್ರದಕ್ಷಿಣೆ ಮಾಡುತ್ತದೆ. ಆ ದೈವಿಕವಾದ ರಕ್ತವನ್ನು ಆ ದೇವಿಗೆ ಪ್ರೇರಣೆ ಮಾತ್ರ ಅಧ್ಯಯನ ಮಾಡಬಹುದು. ಪುರಾಣ ಜಗತ್ತೇ ಆ ದೇವಿಗೆ ಸೇವೆ ಮಾಡುವಂತ ಅಪಯವಾದ ಸೇವೆ ಮಾಡುವಂತ ಸೇವೆ ಮಾಡುವ ಸತ್ಯ ಮಾತ್ರ ಇಲ್ಲ. ಆ ಜಗನ್ಮಾತ ಪ್ರಸಾದವು ಅನುಗ್ರಹವಾಗುವುದು. ಅನುಗ್ರಹವಾದ ಸತ್ಯವಾದ ಈಗ ಸಂದರ್ಭವಾದ ಕೈಗೊಳ್ಳಬಹುದು. ಈಗ ಅನುಗ್ರಹವಾದ ಕರವಡಿಯಾಗುವುದು. ಈಗ ಗುಣವಾದ ಆ ದೇವಿಕವಾದ ಮನುಷ್ಯರು ಆರೋಗ್ಯ ಸರಿಯಾಗಿ ಕೈಕಾಲು ನಿರ್ಗಾಣ ಸಂಬಂಧ ಆರೋಗ್ಯದ ಅತ್ಯಾಸ ಮಾಡುತ್ತೆ ವ್ಯತ್ಯಾಸ ಆರೋಗ್ಯ ಸಂಪತ್ತನ್ನು ಮಾತ್ರ ಆ ಜಗನ್ಮಾತ ಅನುಗ್ರಹವಾಗುವುದು. ಮನಸ್ಸು ಕೂಡ ನೆಮ್ಮದಿ ಮಾತ್ರ ಅನುಗ್ರಹವಾಗುವುದು. ಇಷ್ಟಾರ್ಥಗಳನ್ನು ಶಕ್ತಿಸಾಧಗಳು ಆ ಪ್ರಕಾರವಾದ ಜಾಗೃತ ರಾಹುಕಾಲಕ್ಕೆ ಸಂಧಿಕಂಟಕಾದ ದೋಷಗಳು ಕುಜರಾದ ಸಂಧಿಕಂಟಕಾದ ದೋಷಗಳು ಶುಕ್ರಾದಿತ್ಯ ಸಂಧಿಕಂಟಕಾದ ದೋಷ ಮಾಡುತ್ತಿರುವಾಗ ನನಗೆ ಆ ದೋಷಗಳನ್ನು ಸಂಧಿಕಂಟಕಾದ ಪರಿಹಾರ ಮಾಡಬಹುದು. ಆ ದೇವಿನ ಅಂತರ ಪ್ರಕಾರವಾದ ದೋಷಗಳ ಜೀವನ ಉತ್ತರೋತ್ತರ ಅಪರಿಹಾರವನ್ನು ನಾವು ಬೇಕಾಗಿ ಅನುಗ್ರಹ ಮಾಡುತ್ತಿರುವಂಥದ್ದು ಆ ದೇವಿಯನ್ನು ಪ್ರಸನ್ನಗಳ ಭಕ್ತಿಪರ ಪ್ರಾರ್ಥನೆ ಮಾಡುತ್ತಾರೆ. ಇವಾಗ ನಮ್ಮ ದಾಯಿನ ದೇವಿಯನ್ನು ಪರಮಾತ್ಮ ನಾವು ನಮಗ ಕೂಡ ಆ ಪುಣ್ಯ ಸಂಪಾದನೆ ಕೂಡ ದೇವರ ಆರಾಧನೆ ದೇವರ ಸತ್ಕರ್ಮ ಯಜ್ಞ ಯಾವ ಭಜನ ಸಂಖ್ಯೆಯನ್ನು ಪುಣ್ಯವಾದ ಕಾರ್ಯ ಆ ದೇವರ ಮಾತ್ರ ಪೂಜೆಗಳ ಮಾತ್ರ ಭಾಗ್ಯವನ್ನು ಮಾಡ ನಮಗೆ ಕೂಡ ಸಂಪತ್ತನೆ ಇಷ್ಟಾರ್ಥನೆ ಮಾತ್ರ ದೇವರ ಮಾತ್ರ ಕೈಗೊಳ್ಳಲು ಆ ಪ್ರಕಾರ ಮಾಡಿ ಆ ದೇವರ ಆರಾಧನೆ ಮಾತ್ರ ನಾಡ ನಮಗೆ ದಾನವಾದ ಮತ್ತು ಪ್ರಾಪ್ತಿಯಾದ ನಾಡ ವಿಶೇಷವಾದ ಜ್ಞಾನಶಕ್ತಿಗೆ ನಮಗೆ ಜ್ಞಾನಶಕ್ತಿಯ ಕೂಡ ನಾಡ ಇಂದಿನ ಮಾತ್ರ ಸತ್ಕರ್ಮಗಳನ್ನು ನಾಡ ಈ ವಿಶೇಷವಾದ ಜ್ಞಾನಶಕ್ತಿವಾದ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕವಾದ ತಾಪತ್ರಯ ಮಾತ್ರ ದೇವರ ಮಾತ್ರ ಪರಿಹಾರ ಭಗವಂತನ ನಾವು ಸೂಕ್ಷ್ಮ ಸ್ವರೂಪಗಳಿಗೆ ಬಂದ ನಮಗೆ ನೈವೇದ್ಯ ನಾಡ ದೇವರ ಪ್ರತ್ಯಕ್ಷ ಸ್ಮಾರಕ ಅವ್ರು ಬಂದ ಒಂದು ಗುರುಕುಲವಾದ ಪಾಠ ಮಾಡಿದ ಕಾಲಘಟ್ಟದಲ್ಲಿ ಗುರುಕುಲಗಳನ್ನು ಶಿಕ್ಷಣವನ್ನು ಬಾಧ್ಯತೆ ನಮ್ಮ ದೇವರಿಗೆ ಕೂಡ ನೈವೇದ್ಯ ಮಾಡಿಕೊಳ್ಳುವಾಗ ನಮ್ಮ ಯೋಗಾಪರಮೇಶ್ವರ ಅನುಗ್ರಹವನ್ನು ಮಾಡಿದ್ದೇವೆ. ಮಂತ್ರನ ಪೂಜೆ ಯೋಗ್ಯವಾದ ಬಂದಾಗ ಅರ್ಪಿತವಂತದ್ದು ಪುಣ್ಯವಾದ ಮಾತ್ರ ಅನುಗ್ರಹವನ್ನು ಕೊಡುವುದು ಗ್ರಾಮ ದೇವರೇ ನಾವು ಅನುಗ್ರಹವಂತಿನ ದೇವರೇ ಪ್ರಸನ್ನಕಾರು ಅವರ ಸರ್ವಮಂಗಲಮಂಗಲ್ಯೇ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ನಾರಾಯಣಿ ನಮೋಸ್ತುತೇ ಪದ್ಮಾಸನಸ್ಥಿತೇ ಪರಬ್ರಹ್ಮಸ್ವರೂಪಿಣೇ ಪರಮೇ ಕೃಪೇ ಜಗನ್ಮಾತೆ ನಮೋಸ್ತುತೇ ಆಯೇ ಶ್ರೀಮನ್ನಾರಾಯಣೇ ಸಮರ್ಪಯಾಮಿ. ಗುರುದೇವಾಯ ಗೋವಿಂದ ಹರಿ ಗೋವಿಂದ.